ಮಂಗಳೂರಿನ ಕಂಕನಾಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರಂಜಿ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಮಂಗಳೂರು ಹಾಗೂ ದೇಶಾದ್ಯಂತ ಸುಮಾರು 150ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿದ್ದು ಇದೀಗ 15ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ ಎಂದು ಗ್ಲೋಬಲ್ ಡೆಲಿವರಿ ಮ್ಯಾನೇಜರ್ ವಿಕ್ರಮ್ ಕೆಮ್ಮಾಯಿ ತಿಳಿಸಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಾರಂಜಿ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ತನ್ನ ವಿಶಿಷ್ಟ ಮತ್ತು ಕಲಾತ್ಮಕ ಸೇವೆಗಳಿಂದ ಜಗತ್ತಿನ ಡಿಜಿಟಲ್ ಟ್ರೈನಿಂಗ್ ಮಾಧ್ಯಮದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದೆ. ಸಂಸ್ಥೆಯು ಆಧುನಿಕ ತಂತ್ರಜ್ಞಾನಗಳಾದ ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ, ಮೆಟಾವರ್ಸ್, 3D ಆನಿಮೇಷನ್, 2D ಆನಿಮೇಷನ್, ಕಾರ್ಪೊರೇಟ್ ಫಿಲ್ಮ್ ಮುಂತಾದ ಸೇವೆಗಳನ್ನು ಜಗತ್ತಿನ ಅನೇಕ ದೇಶಗಳ ಕಂಪನಿಗಳಿಗೆ ಒದಗಿಸುತ್ತಿದೆ. ಸೆಪ್ಟೆಂಬರ್ 19ರಂದು ನಗರದ ಪುರಭವನದಲ್ಲಿ ವಾರ್ಷಿಕೋತ್ಸವ ಸಂಭ್ರಮವನ್ನು ಆಚರಿಸಲಿದ್ದು, ಸಂಸ್ಥೆಯ ಸ್ಥಾಪಕ ನಿರ್ದೇಶಕರಾದ ಕೃಷ್ಣ ಪ್ರಕಾಶ್ ದೊಡ್ಡಮಣಿಯವರು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಬ್ಯಾಂಕ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮಹಾಬಲೇಶ್ವರ ಎಂಎಸ್, ಡಾ ಮುರಳಿ ಮೋಹನ್ ಚುಂತಾರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಕಾರಂಜಿ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ಪ್ರವೀಣ್ ಕುಮಾರ್ ಕಲ್ಪಾವಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಸೊ ನಮ್ಮ ಸಂಸ್ಥೆಯನ್ನು ಸ್ಥಾಪಿಸಿದ್ದು ಕೃಷ್ಣ ಪ್ರಕಾಶ್ ಅಂತ. ಅವರು ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಕಾರ್ಯಕ್ರಮಕ್ಕೆ. ಸೊ ಕೃಷ್ಣ ಪ್ರಕಾಶ್ ಅವರು ನಮ್ಮ ಸಿಇಒ. ಅವರು ಮೊದಲು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಿದ್ರು. ಆಮೇಲೆ 2007ರಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಬೋದು ಅಂತ ಹೇಳಿ ಒಂದು ಕನಸ್ಕೊಂಡು ಮಂಗಳೂರಲ್ಲಿ ಪ್ರಾರಂಭ ಮಾಡಿದ್ರು ಅವರು. ಹಾಗಾಗಿ ಅವರ ಮುಖ್ಯ ಉದ್ದೇಶ ಅಂದ್ರೆ ಮಂಗಳೂರಲ್ಲಿ ಸ್ವಲ್ಪ ಉದ್ಯೋಗಾವಕಾಶವನ್ನ ಸೃಷ್ಟಿಸಬೇಕು, ಮತ್ತೆ ಯಾರು ಮಾಡದೇ ಇರುವಂತಹ ಒಂದು ಥಿಂಕಿಂಗ್ ಅವ್ರು ಮಾಡಿದ್ರು ಆಕ್ಚುಲಿ ಆ ಟೈಮಲ್ಲಿ. ಯಾಕಂದ್ರೆ 2007ರಲ್ಲಿ ಡಿಜಿಟಲ್ ಲರ್ನಿಂಗ್ ಅನ್ನ, ಆನಿಮೇಷನ್ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ, ಅಥವಾ ಇ ಲರ್ನಿಂಗ್ ಮತ್ತೆ ಈ ಆಗ್ಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ ಯಾರಿಗೂ ಸಹ ಗೊತ್ತಿರ್ಲಿಲ್ಲ. ಆ ಟೈಮಲ್ಲಿ ಅಂತ ಒಂದು ಥಿಂಕಿಂಗ್ ಅನ್ನ ಇಲ್ಲಿಗೆ ತರಬೇಕು, ಮತ್ತೆ ಇಲ್ಲಿ ಇರುವಂತ ಲೋಕಲ್ ಟ್ಯಾಲೆಂಟ್ಸ್ ಅನ್ನ ಗ್ಲೋಬಲ್ ಲೆವೆಲ್ಗೆ ಪರಿಚಯ ಮಾಡಬೇಕು ಅನ್ನೋಂಥದ್ದು ಒಂದು ಡ್ರೀಮ್. ಹಾಗಾಗಿ ಈ ಸಂಸ್ಥೆ ಸ್ಟಾರ್ಟ್ ಆಯ್ತು. ಮತ್ತೆ ಸಂಸ್ಥೆಯಲ್ಲಿ ತುಂಬಾ ಜನ ಎಂಪ್ಲಾಯೀಸ್ ಅಂದ್ರೆ ತುಂಬಾ ವರ್ಷದಿಂದ ನಾವು ಕೆಲಸ ಮಾಡ್ತಿದ್ದೇವೆ ಈಗ ಅಲ್ಲಿ. ಹಾಗಾಗಿ ಈ ಸಂಭ್ರಮವನ್ನ ಮಾಡ್ಲಿಕ್ಕೋಸ್ಕರ ನಾವು ಬರುವ 19ನೇ ತಾರೀಕು ಅಂದ್ರೆ ಇದೇ ಸೋಮವಾರ ಟೌನ್ ಹಾಲ್ ನಲ್ಲಿ ನಾವು ಇದನ್ನ ನಮ್ಮ ವಾರ್ಷಿಕೋತ್ಸವನ್ನ ಆಚರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾಬಲೇಶ್ವರ ಭಟ್, ನಮ್ಮ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ ಸಿಇಒ ಅವರು ಬರ್ತಾ ಇದ್ದಾರೆ. ಆಮೇಲೆ ಅತಿಥಿಗಳಾಗಿ ಶ್ರೀ ಮುರಳಿ ಮೋಹನ್ ಚುಂತಾರು, ಇವರು ಡಿಸ್ಟ್ರಿಕ್ಟ್ ಕಮಾಂಡೆಂಟ್, ಅವರು ನಮ್ಮ ಹೋಮ್ ಗಾರ್ಡ್ಸ್ ಮಂಗಳೂರು ವಲಯದ್ದು, ಅವರು ಬರ್ತಾ ಇದ್ದಾರೆ. ಮತ್ತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರವೀಣ್ ಕುಮಾರ್ ಕಲಬಾವಿ, ನಮ್ಮ ಕಾರಂಜಿ ಇನ್ಫೋಟೆಕ್ ಇದ್ದು ನಿರ್ದೇಶಕರು ಕೂಡ ಹೋದವರು, ಮತ್ತೆ ನೋವಿಗೋ ಸೊಲ್ಯೂಷನ್ಸ್ ಒಂದು ಸಾಫ್ಟ್ವೇರ್ ಕಂಪನಿ ಇದೆ ಮಂಗಳೂರಲ್ಲಿ, ಅದರ ಸಂಸ್ಥಾಪಕರು ಕೂಡ ಅವರು. ಇವರು ಕೂಡ ಇನ್ಫೋಸಿಸ್ ನ ಮಂಗಳೂರು DC ಹೆಡ್ ಆಗಿದ್ರು. ಮತ್ತೆ ಇಡೀ ಕಾರ್ಯಕ್ರಮದ ನೇತೃತ್ವವನ್ನ ನಮ್ಮ ಸಂಸ್ಥೆಯ ಸ್ಥಾಪಕರಾದಂತಹ ಶ್ರೀ ಕೃಷ್ಣ ಪ್ರಕಾಶ್ ದೊಡ್ಡಮಣಿ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಮತ್ತೆ ವಿಶೇಷ ಅಂದ್ರೆ ಈ ವಾರ್ಷಿಕೋತ್ಸವದ ವಿಶೇಷ ಅಂದ್ರೆ ಇಲ್ಲಿ ತನಕ ಯಾವುದೇ ಕಾರ್ಪೊರೇಟ್ ಕಂಪನಿಗಳು ನಾವು ನೋಡ್ಲಿಲ್ಲ, ಮೋಸ್ಟ್ಲಿ ಮಾಡಿದಾರ ಅಂತ ಗೊತ್ತಿಲ್ಲ, ಇಲ್ಲಿ ತನಕ ಯಾರು ಮಾಡ್ಲಿಲ್ಲ ಅಂತ ಅನ್ಕೊಂಡಿದ್ದೇವೆ. ಸೊ ಅವರ ಎಂಪ್ಲಾಯೀಸ್ ಸೇರಿಕೊಂಡು ಯಕ್ಷಗಾನ ಅಂದ್ರೆ ಯಕ್ಷಗಾನ ನಮ್ಮ ಮಂಗಳೂರು ವಲಯದ ಒಂದು ಗಂಡು ಕಲೆ, ಅದನ್ನ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ನಾವು ಬಹಳಷ್ಟು ವರ್ಷದಿಂದ ಅನ್ಕೊಂಡಿದ್ವಿ. ಸೊ ಈ ಸಲ ಅದಕ್ಕೆ ಒಂದು ವೇದಿಕೆ ಅವಕಾಶ ಸಿಕ್ಕಿದೆ. ಹಾಗಾಗಿ ನಮ್ಮ ಎಂಪ್ಲಾಯೀಸ್ ವರ್ಕ್ ನ ಒತ್ತಡ ಅದರ ನಡುವಲ್ಲಿ ಕೂಡ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಅದನ್ನ ಕಲಿತು ಇವತ್ತು ಯಕ್ಷಗಾನವನ್ನ ಮಾಡ್ಲಿಕ್ಕೋಸ್ಕರ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ವಾರ್ಷಿಕೋತ್ಸವದಂದು ಸುಮಾರು 3 ಗಂಟೆಗಳ ಕಾಲ ಯಕ್ಷಗಾನ ಪ್ರದರ್ಶನ ಕೂಡ ಇದೆ. ಸುದ್ದಿಗೋಷ್ಠಿಯಲ್ಲಿ ವಿಡಿಯೋ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾದ ದೀಪಕ್ ರಾಜ್, 2D ಆನಿಮೇಷನ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾದ ಅಕ್ಷಯ್, ಗ್ರಾಫಿಕ್ಸ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾದ ನವೀನ್ ಕುಮಾರ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.